2006ರಲ್ಲಿ ಶಾಕಂಬರಿ ಲೇಔಟು ಇಲ್ಲಿ ಮೋಹನ್ ರೆಡ್ಡಿ ಅನ್ನೋರು ಅವರು ಮೈಕ್ರೋಲ್ಯಾಬ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಆ ಕಂಪ್ನಿಯಲ್ಲಿ ಇಬ್ಬರಿಗೇನೋ ಬಂದಿತ್ತಂತೆ. ಹಾಗಾಗಿ ಇವರು ಆ ಕಂಪ್ನಿಗೆ ಹೋಗ್ತಾ ಇದ್ರಿಂದ ಒಬ್ರಿಗೆ ಬಂದಿದೆ. ಅವರ ರೂಮ್ಮೇಟು 3 ಜನ ಇದ್ದಾರೆ ಅವರು. ಆದರೂ ಇವರು ಒಂದು ಡೌಟ್ ಮೇಲೆ ಬ್ಲಡ್ ಕೊಟ್ಟಿರೋದ್ರಿಂದ ಪಾಸಿಟಿವ್ ಬಂದಿದೆ. ಈಗ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಇದೇನೋ ಮುಂಜಾಗ್ರತವಾಗಿ ಏನೇನೋ ಕ್ರಮಗಳನ್ನು ಜರುಗಿಸಬೇಕು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ನಮ್ಮ ಪುರಸಭೆ ಅಧಿಕಾರಿಗಳು ಬಂದಿದ್ದಾರೆ. ಅವ್ರ ವಿಷಯ ಗೊತ್ತಾದ ತಕ್ಷಣವೇ ಇಲ್ಲೆಲ್ಲ ಏನು ಅಗತ್ಯ ಮುಂಜಾಗ್ರತಾ ಕ್ರಮ ಏನು ತೊಗೋಬೇಕು ಅದನ್ನೆಲ್ಲ ತೊಗೊತಾ ಇದ್ದಾರೆ. ಆಮೇಲೆ ಔಷಧಿ ಇದೆ, ಈ ಸರೌಂಡಿಂಗಲ್ಲಿ ಎಲ್ಲನೂ ಔಷಧಿ ಹೊಡ್ತಿದ್ದಾರೆ. ನಾಳೆನೇ ಈ ಟೋಟಲ್ ಆಗಿ ಈ ಶಾಕಂಬರಿ ಲೇಔಟಲ್ಲಿ ಏನಿದೆ ಎಲ್ಲ ಕಡೆಯೂ ಔಷಧಿ ಹೊಡೆಯುವಂಥ ವ್ಯವಸ್ಥೆನೂ ನಾಳೆನೇ ಮುನ್ಸಿಪಲಿಂದ ಮಾಡ್ತಾ ಇದ್ದೀವಿ. ಆರೋಗ್ಯ ವಿಭಾಗದ ಖಚಿತ ಮಾಹಿತಿ ಮೇರೆಗೆ ಇಲ್ಲಿ ಬಂದು ನಾವು ಏನೇನು ನಮ್ಮ ಇಲಾಖೆಯಿಂದ ತೆಗೆದುಕೊಳ್ಳೋ ಮುಂಜಾಗ್ರತೆಗಳು ಸ್ಪ್ರೇ ಇರ್ಬೋದು ಅಥವಾ ಇಲ್ಲಿ ಓಡಾಡೋಕ್ಕೆ ಯಾವ ಥರ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಅದಕ್ಕೆ ಬ್ಯಾರಿಕೇಡ್ಸು ಮತ್ತೊಂದು ಸಾರ್ವಜನಿಕ ಹೆಚ್ಚಿನ ರೀತಿಯಲ್ಲಿ ಮುಂದೆ ಯಾವುದೇ ರೀತಿಯಲ್ಲಿ ಮುಂದಿನ ಅನಾಹುತಗಳಾಗದೇ ಥರ ವಿಡಿಯೋವನ್ನು ಮಾಡೋದಕ್ಕೆ ಕ್ರಮ ತಗೊತಾ ಇದ್ದೇವೆ. ಅಧ್ಯಕ್ಷರು ಮತ್ತು ಜಿಲ್ಲಾ ಗೌರವಾನ್ವಿತ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗೌರವ ಎಲ್ಲ ಸದಸ್ಯರ ಒಪ್ಪಿಗೆ ಮೇಲೆ ಕ್ರಮ ಕೈಗೊಂಡು